ಈ ಸಲ 95,000 ಜನರಿಗೆ ಅಂದರೆ ಬರುವ ವರ್ಷ 1 ಲಕ್ಷ ಜನರಿಗೆ ಕೊಡಬೇಕಂತ ಆಸೆ ಇದೆ. ಉಪಮುಖ್ಯಮಂತ್ರಿಗಳನ್ನು ಕೂಡ ಕರೆದಿರುವಂಥದ್ದು, ಅದರ ಒಂದು ಹಿನ್ನೆಲೆ ಏನಿತ್ತು ಮತ್ತು ಅದರ ಉದ್ದೇಶ ಈಡೇರಿತಾ ನಿಮ್ಮದು ಅಂತ? ಪುತ್ತೂರಿನ ಅಭಿವೃದ್ಧಿಗೆ ಒಂದು ಶಕ್ತಿ ಬಂದಂತಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಶೋಕ್ ರೈ ಅವರಿಗೆ ಪುತ್ತೂರಿನಲ್ಲಿ ಯಾವ ರೀತಿಯಾದ ಬೆಂಬಲ ಇದೆ ಎನ್ನುವುದನ್ನು ರೀಚ್ ಆಗಿದೆಯಾ ಅಂತ? ಭಾರತ ದೇಶದಲ್ಲಿ BJP ಪಕ್ಷದಲ್ಲಿ ಅಮಿತ್ ಶಾ ಹೇಗೆ ಇದ್ದಾರ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ DK ಶಿವಕುಮಾರ್ ಇರುವಂಥವರು. ಹೌದು, ಪುತ್ತೂರಿಗೆ ಅಭಿವೃದ್ಧಿಗೆ ನಾವು ಸಹಕಾರ ಕೊಡಬೇಕು ಅನ್ನೋ ಭಾಷೆಯನ್ನು ಕೂಡ ಮಾತನ್ನು ಕೂಡ ಕೊಟ್ಟಿದ್ದಾರೆ. ತಾವು ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ, ಅದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರಿ. ಸೊ ಅದರ ಬಗ್ಗೆ ನಾನು ಕೊಟ್ಟ ಮೇಲೆ ಭಾಷಣದಲ್ಲಿ ಹೇಳ್ತೇನೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಗಲಾಟೆ ಮಾಡಬಾರ್ದು, ಮೆದುವಾಗಿ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಸರ್, ನಾವು ಜೋರಾಗಿ ಕೇಳಿದ್ರೆ ಮಾತ್ರ ಸಿಗುವಂಥದ್ದು. ಇದರಲ್ಲಿ ಕಾಂಗ್ರೆಸ್ BJP ಅವರೆಲ್ಲ ಇದ್ದಾರೆ, ಅವರೆಲ್ಲ ಬಂದು ಪಕ್ಷಾತೀತವಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ. ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಆಶೀರ್ವಾದ ಮಾಡಿ, ಕೆಟ್ಟ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಬೇಡಿ. ಅಶೋಕ ಜನಮನ 2024 ಇವತ್ತು ಬೆಳಗಿನಿಂದ ಏನು ಕಾರ್ಯಕ್ರಮ ಆರಂಭಗೊಂಡು ಈಗ ಸಂಜೆವರೆಗೂ ಕೂಡ ಏರು ಹೊತ್ತಿನವರೆಗೂ ಕೂಡ ಜನರು ಇನ್ನೂ ಕೂಡ ಆಗಮಿಸ್ತಾನೇ ಇದ್ದಾರೆ. ಒಂದು ಕಡೆಗೆ ವಸ್ತ್ರ ವಿತರಣೆ ಆಗ್ತಾನೇ ಇದೆ, ಭೋಜನದ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಕಾರ್ಯಕ್ರಮ ಕೂಡ ಇವತ್ತೇನು ಉಪಮುಖ್ಯಮಂತ್ರಿಗಳು ಒಂದು ಆಗಮಿಸಿದ ಹಿನ್ನೆಲೆಯಲ್ಲಿ 2024 ಅಶೋಕ ಜನಮನ ಒಂದು ಅಭೂತಪೂರ್ವವಾಗಿ ನಡೆದಿದೆ ಅನ್ನುವಂಥದ್ದು ಇಲ್ಲಿ ನೆರೆದಿರುವಂತಹ ಜನರು ಕೂಡ ಹೇಳಿರುವಂಥ ಮಾತು. ಈಗ ಪ್ರಮುಖವಾಗಿ ಈ ಕಾರ್ಯಕ್ರಮದ ಪ್ರಧಾನವಾದಂತಹ ಒಂದು ಕೇಂದ್ರ ಭಾಗವಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ನಮ್ಮ ಜೊತೆಗೆ ಇದ್ದಾರೆ. ಒಟ್ಟು ಕಾರ್ಯಕ್ರಮ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಅವರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ಯಾವ ಹುಮ್ಮನಸ್ಸಿನಲ್ಲಿ ತಾವಿದ್ದೀರಿ ಸಂಜೆ ಹೊತ್ತಿಗೆ? ನೋಡಿ, ಅತ್ಯಂತ ಸಂತೋಷ ಆಗಿದೆ. 75,000 ಜನರಿಗೆ ಕೊಟ್ಟು ಇನ್ನೂ 10,000 ರಿಸರ್ವ್ ಇಟ್ಟಿದ್ದೀವಿ. ಆ 10,000ದಲ್ಲಿ 5,000 ಈಗ ಮುಗಿತಾ ಇದೆ. ಸೀರೆ 5,000 ಈಗ ಮುಗಿತಾ ಇದೆ. ಇದು ಎಲ್ಲಿವರೆಗೆ ಒಟ್ಟು 85,000 ಜನರಿಗೆ ವ್ಯವಸ್ಥೆ ಮಾಡಿದ್ವಿ. 75 ಪ್ಲಸ್ 10,000 ರಿಸರ್ವ್. ಆ 85,000 ಮುಗಿಯುವವರೆಗೆ ಇವತ್ತು ಕೊಡ್ತೇವೆ. ಇನ್ನೂ 1 ಗಂಟೆ 2 ಗಂಟೆ ಅದು ಮುಗಿಯುವವರೆಗೆ ಕೊಡ್ತೇವೆ. ಅತ್ಯಂತ ಸಂತೋಷ ಆಗಿದೆ. ಯಾಕಂದರೆ ಜನರು ಇಟ್ಟಿರುವಂಥ ಪ್ರೀತಿ, ನಾವೇನು ಸೀರೆ ಕೊಡ್ತೇವೆ ಅಲ್ಲ ಊಟ ಕೊಡ್ತೇವೆ, ಆ ಪ್ರಶ್ನೆನೇ ಇಲ್ಲಿ ಇಲ್ಲ ಅಂತ ನಾನು ಹೇಳೋದು. ಆ ಪ್ರಶ್ನೆಗೆ ಬರುವುದಲ್ಲ. ಯಾರಿಗೂ ಊಟ ಕಡಿಮೆ ಆಗಲಿಲ್ಲ, ಯಾರಿಗೂ 100, 200 ರೂಪಾಯಿ, 500 ರೂಪಾಯಿ ಯಾರಿಗೂ ಕಡಿಮೆ ಆಗಲಿಲ್ಲ. ಜನ ಇಟ್ಟಿರುವಂಥ ಪ್ರೀತಿ, ಧನ್ಯತಾ ಭಾವ, ಯಾವ ರೀತಿ ಜನಗಳು ಕಳೆದ ಸಲ 63,500 ಜನರಿಗೆ ಕೊಟ್ಟಿದ್ದೀವಿ. ಈ ಸಲ 85,000 ಜನರಿಗೆ ಅಂದರೆ ಬರುವ ವರ್ಷ 1 ಲಕ್ಷ ಜನರಿಗೆ ಕೊಡಬೇಕಂತ ಆಸೆ ಇದೆ. ಜನ ವಿಶ್ವಾಸ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ರೀತಿ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿದರೂ ಒಳ್ಳೆಯದು ಅಂತ ಹೇಳಿ. ಸರಿ, ಇವತ್ತು ಈ ಬಾರಿಯ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳನ್ನು ಕೂಡ ಕರೆದಿರುವಂಥದ್ದು, ಅದರ ಒಂದು ಹಿನ್ನೆಲೆ ಏನಿತ್ತು ಮತ್ತು ಅದರ ಉದ್ದೇಶ ಈಡೇರಿತಾ ನಿಮ್ಮದು ಅಂತ? ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ನಾನು ಇಲ್ಲಿ ಬರುವಾಗ ಇದು ಸ್ವಂತ ಕಾರ್ಯಕ್ರಮ ಅಶೋಕ್ ರೈ ಅವ್ರದ್ದು. ಒಂದು 5,000, 3,000, 4,000 ಜನ ಇರ್ಬೋದು ಅಂತ ತಿಳ್ಕೊಂಡೆ. ನಾನು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈವರೆಗೆ ಆಗಿರುವಂಥ ಯಾವ ಕಾರ್ಯಕ್ರಮದಲ್ಲೂ ಇಷ್ಟು ಜನಸಂದಣಿ ನೋಡಿಲ್ಲ. ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ, ತುಂಬ ಸಂತೋಷ ಆಗಿದೆ. ಅವರ ಬರುವಿಕೆಯಿಂದ ನನಗೊಂದು ಒಂದಷ್ಟು ಶಕ್ತಿ ಬಂದಾಗಿದೆ. ಪುತ್ತೂರಿನ ಅಭಿವೃದ್ಧಿಗೆ ಒಂದು ಶಕ್ತಿ ಬಂದಂತಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ಇವತ್ತು ಏನು ಸರ್ಕಾರದ ಮಟ್ಟಕ್ಕೆ ಅಶೋಕ್ ರೈ ಅವರಿಗೆ ಪುತ್ತೂರಿನಲ್ಲಿ ಯಾವ ರೀತಿಯಾದ ಬೆಂಬಲ ಇದೆ ಎನ್ನುವುದನ್ನು ರೀಚ್ ಆಗಿದೆಯಾ ಅಂತ? ಖಂಡಿತ ರೀಚ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಒಬ್ಬ ಪಕ್ಷದ ಅಧ್ಯಕ್ಷರು ಇಡೀ ಭಾರತ ದೇಶದಲ್ಲಿ ಒಬ್ಬರು ಟ್ರಬಲ್ ಶೂಟರ್ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ BJP ಪಕ್ಷದಲ್ಲಿ ಅಮಿತ್ ಶಾ ಹೇಗೆ ಇದ್ದಾರ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ DK ಶಿವಕುಮಾರ್ ಇರುವಂಥವರು. ಒಳ್ಳೆ ಜವಾಬ್ದಾರಿಗಳನ್ನು ವಹಿಸುವವರು, ಎಲ್ಲದನ್ನು ಅರಿತಂಥವರು, ಒಂದು 9 ಸಾರಿ ಶಾಸಕರಾಗಿ ಬಂದವರು. ಅವರು ಪಕ್ಷದ ಅಧ್ಯಕ್ಷರಾಗಿಯೂ ಒಂದು ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯಕ್ರಮಕ್ಕೆ ಬಂದಿದೆ ಅಂತ ಹೇಳಿದ್ರೆ ಒಂದು ಶಕ್ತಿ. ನನಗೇನು ನನ್ನ ನಿರೀಕ್ಷೆಗಳು ಏನಂತ ಹೇಳಿದ್ರೆ, ಪುತ್ತೂರಿನ ಅಭಿವೃದ್ಧಿಗೆ ಕೊಡುಗೆಗಳನ್ನು ಕೊಡಿ, ಸಹಕಾರವನ್ನು ಕೊಡಿ ಅಂತ ಮನವಿಗಳನ್ನು ಮಾಡಿದ್ದೇವೆ. ಅವರಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ ನಂತರ ಹೌದು, ಪುತ್ತೂರಿಗೆ ಅಭಿವೃದ್ಧಿಗೆ ನಾವು ಸಹಕಾರ ಕೊಡಬೇಕು ಅನ್ನೋ ಭಾಷೆಯನ್ನು ಕೂಡ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತ ಈ ಮೊದಲು ಕೊಟ್ಟಿದ್ದಾರೆ, ಇನ್ನು ಮುಂದೆನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಸರ್, ತಮ್ಮ ಭಾಷಣದಲ್ಲಿ ತಾವು ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ, ಅದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರಿ. ಸೊ ಅದರ ಬಗ್ಗೆ? ಮೆಡಿಕಲ್ ಕಾಲೇಜು ಕೊಡಬೇಕಂತ 2 ವರ್ಷದಿಂದ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಇಬ್ಬರ ಹತ್ರನೂ ನನ್ನ ಬೇಡಿಕೆ ಇದೆ, ಕೇಳ್ತಾನೇ ಬಂದಿದ್ದೇನೆ. ನಾನು ಉಪಮುಖ್ಯಮಂತ್ರಿ ಅವರ ಹತ್ರನೂ ಕೂಡ ವೇದಿಕೆಯಲ್ಲಿ ಈಗ ವಿನಂತಿ ಮಾಡಿಕೊಂಡಾಗ ನಾನು ಕೊಟ್ಟ ಮೇಲೆ ಭಾಷಣದಲ್ಲಿ ಹೇಳ್ತೇನೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ.
ಅವರೊಂದು ಮಾತು ಹೇಳಿದರೆ ಅದನ್ನು ಬಿಟ್ಟು ಬಿಡುವರು ಅಂತಲ್ಲ. ಯಾಕಂದರೆ ನನಗೆ ಸೀಟು ಕೊಡುವಾಗಲಾಗೆ ನಾನು ಅವ್ರ ಹತ್ರ ಕೇಳಿದೆ, ನಾನು ನಂಬಬಹುದಾ, ನಾನು ಪಕ್ಷಕ್ಕೆ ಬರ್ಬೋದಾ, ಸೀಟು ಸಿಗ್ಬೋದಾ? ಯಾಕಂದರೆ ತುಂಬ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರೆಲ್ಲ ಇದ್ರಲ್ವ. ನಾನು ಸೀದಾ ಬಂದು ಸೀಟು ಕೊಡುವಂಥದ್ದನ್ನು ಯಾವ ರೀತಿ ಮಾಡಬೇಕು ಅಂತ. ಅದಕ್ಕೆ ಇಲ್ಲ, ಖಂಡಿತ ಕೊಡ್ತೀನಿ ಅನ್ನೋ ಭರವಸೆಯನ್ನು ಖಂಡಿತ ನೆರವೇರಿಸುವಂಥವರು. ಇವಾಗಲೂ ಹಾಗೆ ಯಾವುದೊಂದು ಮಾತನ್ನು, ಇದು ಚುನಾವಣೆಗೆ ಮುಂಚೆ ಅಲ್ಲ, ಈಗಲೂ ಯಾವುದನ್ನು ಮಾತನ್ನು ಹೇಳಿದರೆ ಅದನ್ನು ನೆರವೇರಿಸಿಕೊಡ್ತಾರೆ ಅವರು. ಮತ್ತು ಆ ಧೈರ್ಯ ಎಲ್ಲ ವಿಚಾರಗಳು ಅವರು ಶಕ್ತಿವಂತರು. ಬಹುಶಃ ಮೆಡಿಕಲ್ ಕಾಲೇಜು ವಿಚಾರದ ಕೆಲಸಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಸರ್, ಅವರ ಒಂದು ಮಾತಿನಲ್ಲಿ ಹೇಳಿರುವ ಹಾಗೆ ಅಶೋಕ್ ರೈ ಅವರು ನನಗೆ ಮತ್ತು CM ರವರಿಗೆ ಪದೇ ಪದೇ ನಮಗೆ ಗಲಾಟೆ ಮಾಡ್ತಾನೆ ಇರ್ತಾರೆ, ಇದು ಪುತ್ತೂರಿನ ಅಭಿವೃದ್ಧಿಗೋಸ್ಕರ. ಬಹುಶಃ ಇವತ್ತು ಈ ಜನಸಾಗರ ನೋಡಿದಾಗ ಬಹುಶಃ ಅವರಿಗೆ ಯಾಕೆ ಗಲಾಟೆ ಮಾಡ್ತಾರೆ ಅಂತ ಅರ್ಥ ಆಗಿರ್ಬೋದಾ ಅಂತ. ಅಲ್ಲ, ಅದು ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿ ಅವ್ರ ಹತ್ರ ಹೋಗುವಾಗ ಭಾರಿ ಜನಸಂದಣಿ ಬೇರೆ ಬೇರೆಯವರು ಇದ್ದರು. ಆವಾಗ ನಾನು ಸ್ವಲ್ಪ ಗಲಾಟೆ ಮಾಡಿದೆ ಮುಖ್ಯಮಂತ್ರಿ ಅಂತ. ನಾವು 500 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ದೂರ ಬರ್ತೇವೆ, ನಮ್ಮ ಬೇಡಿಕೆಗಳಿರ್ತದೆ, ನಾವು ಹೋಗಿ ಅಲ್ಲಿ ಜನರಿಗೆ ಸ್ಪಂದನೆ ಕೊಡೋ ಅವಶ್ಯಕತೆಗಳಿದೆ. ಅದರಿಂದ ನೀವು ನಮಗೆ ಸ್ಪಂದನೆ ಕೊಡಬೇಕು, ಅದಕ್ಕೆ ಬೇಡಿಕೆಗಳನ್ನು ಸ್ಪಂದನೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಮಾಡಿದೆ. ಆಗ ಇವರು ಎದುರುಗಡೆ ಕೂತ್ಕೊಂಡಿದ್ರು, 2-3 ಮಿನಿಸ್ಟ್ರುಗಳು ಕೂತ್ಕೊಂಡಿದ್ರು. ಅಷ್ಟು ಗಲಾಟೆ ಮಾಡಬಾರ್ದಪ್ಪ, ನಿಧಾನವಾಗಿ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಇರತ್ತೆ ಗಲಾಟೆ ಮಾಡಬಾರ್ದು. ಸರ್, ನನಗಾಗಿ ನಾನು ಏನಕ್ಕೂ ಗಲಾಟೆ ಮಾಡಲಿಲ್ಲ, ನನ್ನ ಕ್ಷೇತ್ರಕ್ಕಾಗಿ ನಾನು ಗಲಾಟೆ ಮಾಡ್ತಾ ಇದ್ದೀನಿ. ಬೇಡಿಕೆ ಇಡ್ತೇನೆ, ಗಲಾಟೆ ಅಂದರೆ ಬೇರೆ ಏನಲ್ಲ, ಬೇಡಿಕೆಗಳು. ಮೆಡಿಕಲ್ ಕಾಲೇಜ್ ಆಗಬೇಕು, ಡ್ರೈನೇಜ್ ಸಿಸ್ಟಮ್, ಕುಡಿಯುವ ನೀರಿಗೆ 1,010 ಕೋಟಿ ಕೊಟ್ಟಿದ್ದಾರೆ. ಇದೆಲ್ಲ KMFಗೆ ಜಾಗ ಕೊಟ್ಟಿದ್ದಾರೆ. ಬೇರೆ ಬೇರೆ ವಿಚಾರಗಳಿಗೆ ಸಂಘ ಸಂಸ್ಥೆಗಳಿಗೆ ಬೇಕಾಗುವ ಜಾಗವನ್ನು ಕೊಟ್ಟಿದ್ದಾರೆ. ಕೆಲಸಗಳು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ. ಅದರಿಂದ ಕೆಲವು ವಿಚಾರಗಳು ಬಂದಾಗ, ದೊಡ್ಡ ವಿಚಾರಗಳು ಬಂದಾಗ ನಾವು ಸ್ವಲ್ಪ ಒತ್ತಡದ ಬೇಡಿಕೆಗಳನ್ನು ಇಡಬೇಕಾಗ್ತದೆ. ಅದನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗೆ ಹೇಳ್ತಾ ಇದ್ರು, ಗಲಾಟೆ ಮಾಡಬಾರ್ದು, ಮೆದುವಾಗಿ ಕೇಳಿದರೆ ಎಲ್ಲಿ ಕೊಡ್ತಾರೆ ಸರ್, ನಾವು ಜೋರಾಗಿ ಕೇಳಿದರೆ ಮಾತ್ರ ಸಿಗುವಂಥದ್ದು. ನಾವು ಎಲ್ಲ ವಿಚಾರಗಳನ್ನು ಹೇಳಬೇಕಾಗ್ತದೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕಂತ ಒಂದೇ ಕನಸು. ಯುವಕರ ಕೈಗೆ ಕೆಲಸ ಸಿಗಬೇಕು, ಬಡವರ ಮಕ್ಕಳು ಎಷ್ಟೋ ಜನ ಉದ್ಯೋಗ ಇಲ್ಲದೇ ಇದ್ದಾರೆ. ನೋಡಿ, ಇಷ್ಟು ಜನ ಪ್ರೀತಿ ಇಟ್ಟು ಬರ್ತಾರೆ. ಅವರ ಋಣ ನನಗೆ ಇದೆ ಹೊರತು ನನ್ನ ಋಣ ಅವರಿಗೆ ಏನಿಲ್ಲ. ಆ ಋಣವನ್ನು ಯಾವ ರೀತಿ ತೀರಿಸ್ಬೋದು, ನನಗೆ ಮತ ಹಾಕಿದ್ದಾರೆ, ಅವರ ಋಣ ಇದೆ. ಈ ಎಲ್ಲ ಜನರಿಂದ ನಾನಿವತ್ತು ಶಾಸಕನಾಗಿದ್ದು, ಅದನ್ನು ನಾನು ಮರಿಬಾರ್ದು ಯಾವತ್ತು. ಆ ಪ್ರೀತಿ ವಿಶ್ವಾಸ, ಅವರು ಕೊಟ್ಟಿರುವಂಥ ಪ್ರೀತಿ ಎಷ್ಟು ಹೊತ್ತಾದ್ರೂ ನೋಡಿ ಬರ್ತಾರೆ, ನಗ್ತಾರೆ, ಅಣ್ಣ ಅಂತ ಮಾತಾಡ್ತಾರೆ. ಇದಕ್ಕಿಂತ ಹೆಚ್ಚು ಏನು ಬೇಕು? ನಾವು ಸಾಯುವಾಗ ಏನು ದುಡ್ಡು ತಗೊಂಡು ಹೋಗ್ಲಿಕ್ಕಿಲ್ಲ. ಏನಾದರೂ ಇಂಥ ಕೆಲಸಗಳು ಮಾಡಿದರೆ ಇಷ್ಟು ಕುಟುಂಬಗಳು ನಾವು ಹೇಳ್ತೇವೆ, ಅಶೋಕ್ ರೈ ಅಂತ ಒಬ್ಬರು ಇದ್ದು ಅನ್ನೋ ಮಾತು ಬರ್ತದೆ. ಮಹಾಲಿಂಗೇಶ್ವರ, ತಾಯಿ ಮಹಿಷಮರ್ದಿನಿ ಯಾವತ್ತಿನವರೆಗೆ ಶಕ್ತಿ ಕೊಡ್ತಾರ ಆವತ್ತಿನವರೆಗೆ ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಇದ್ದೇನೆ. ಬರುವ ವರ್ಷ 1,00,000 ಜನರ ವ್ಯವಸ್ಥೆಗೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಜೊತೆಯಲ್ಲಿ ಇವು ನೋಡಿ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳನ್ನು ಸೀರೆ ಹಂಚೋದಿರ್ಬೋದು. ಎಷ್ಟು ಕಾರ್ಯಕರ್ತರು ಇದಕ್ಕೆ ಕೆಲಸ ಮಾಡಬೇಕು. ಇವರೆಲ್ಲ ಪಕ್ಷಾತೀತವಾಗಿ, ಈ ಕಾರ್ಯಕರ್ತರು ಕೂಡ ಇದರಲ್ಲಿ ಕಾಂಗ್ರೆಸ್ BJP ಅವರೆಲ್ಲ ಇದ್ದಾರೆ. ಅವರೆಲ್ಲ ಬಂದು ಪಕ್ಷಾತೀತವಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ. ಅಡಿಗೆ ಬಡಿಸುವಂಥದ್ದು, ಊಟ ತಂದು ಕೊಡುವಂಥದ್ದು, ಈ ಸೀರೆ ತಂದು, ಇದಕ್ಕೆ ಎಷ್ಟು ಕೆಲಸಗಳಿದೆ. ಒಂದು 15-20 ದಿವಸದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ಅಶೋಕ್ ರೈ ಅವರ ದೀಪಾವಳಿ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು, ಅದು ಪ್ರತಿ ವರ್ಷ ನಡೀತದೆ. ನಮ್ಮನ್ನು ತೊಡಗಿಸ್ಕೊಳ್ಬೇಕು. 6-7 ಗಂಟೆವರೆಗೆ ಮಹಿಳೆಯರು ಸೇರಿ ಮಾಡ್ತಾರೆ. ಅವರಿಗೆಲ್ಲ ನಮಗೆ ಧನ್ಯತಾ ಭಾವ ಆದರೆ ಅವರಿಗೆಲ್ಲ ಯಾವ ರೀತಿ ನಾನು ಋಣವನ್ನು ತೀರಿಸಬೇಕಾ, ಅವ್ರಿಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳಬೇಕಾ ಅಂತ ಗೊತ್ತಿಲ್ಲ. ದೇವರು ಅವರಿಗೆಲ್ಲ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ, ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಸರ್, ಇನ್ನೊಂದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿಯವರು, ವರ್ಗದವರು, ಮತದವರು, ಪಂಥದವರು ಕೂಡ ಆಗಮಿಸ್ತಾರೆ. ಆದರೆ ಈ ಬಾರಿ ಒಂದು ಏನಂದ್ರೆ ವಿಶೇಷವಾಗಿ ಶಾಸಕರು ಒಂದಷ್ಟು ಕಾಂಗ್ರೆಸ್ ಪಕ್ಷದವರಲ್ಲಿ ಆರಿಸಿಕೊಂಡು ಬಂದರೂ ಕೂಡ ಇವತ್ತು ಒಂದಷ್ಟು ಹಿಂದೂ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಹೋದ ಪರಿಣಾಮವಾಗಿ ಒಂದಷ್ಟು ಮುಸಲ್ಮಾನ ವರ್ಗದವರು ಶಾಸಕರ ಮೇಲೆ ಅಸಮಾಧಾನ ಹೊಂದಿದ್ದಾರೆ ಎನ್ನುವಂಥ ಮಾತು ಕೂಡ ಇದೆ. പക്ഷേ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇನಾದರೂ ಗೊತ್ತಾಗಿದೆಯಾ ಅಂತ ನೀವು ಒಮ್ಮೆ ನೋಡಿ, ಮುಸಲ್ಮಾನ ಬಂದವರು ಇಷ್ಟು ಜನ ಇದ್ದಾರೆ. ಅಸಮಾನ ನನಗೆ ಯಾರತ್ತೂ ನನ್ನ ಹತ್ರನೂ ಹೇಳಿಲ್ಲ. ಕೆಲವು ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಎಲ್ಲ ಜಾತಿ ಧರ್ಮದವರು ಬಂದಿದ್ದಾರೆ. ಮುಸಲ್ಮಾನರು, ಮಹಿಳೆಯರು ಇಷ್ಟು ಜನ ಬಂದಿದ್ದಾರೆ. ಎಷ್ಟೋ ಜನ. ನಾನು BJPಯಲ್ಲೇ ಇರುವಾಗಲೂ ನಾನು ಜಾತಿ ಧರ್ಮ ಅಂತ ನೋಡಲಿಲ್ಲ. ನಾನು 2800 ಮುಸ್ಲಿಂ ಕುಟುಂಬಗಳಿಗೆ ಸಹಾಯ ಮಾಡಿದ್ದೇನೆ. ನಾನು ಜಾತಿ ಧರ್ಮ ಅಂತ ನೋಡಿದೆ. ನಾನು ಮನುಷ್ಯ ಧರ್ಮ ಅಂತ ಒಂದೇ ನೋಡೋದು. ಯಾರು ಕಷ್ಟದಲ್ಲಿದ್ದಾರೆ ಅಂಥ ಕಷ್ಟದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೆ ಸಹಾಯ ಮಾಡುವಂಥದ್ದು. ಅವ ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ನಾನು ಯಾವತ್ತೂ ನೋಡಿಲ್ಲ. ಬಹುಶಃ ಅದು ನೋಡೋದ್ರಿಂದ ನಾನು ಯಾವ ವೇದಿಕೆಯಲ್ಲೂ ಕೂಡ ಮುಸ್ಲಿಮರ ಬೇರೆ ಧರ್ಮದವರಿಗೆ ಬೈದಿಲ್ಲ.
ಬೇರೆ ನಾಯಕರಿಗೆ ಬೈದಿಲ್ಲ. BJPಯಲ್ಲಿದ್ದಾಗಲೂ ಕೂಡ ಯಾವ ಬೇರೆ ಧರ್ಮದವರಿಗೆ ಬೈದಿಲ್ಲ, ಯಾವ ಬೇರೆ ಜಾತಿಯವರಿಗೆ ಬೈದಿಲ್ಲ, ಯಾವುದೇ ನಾಯಕರಿಗೆ ನಾನು ಬೈದಿಲ್ಲ. ನನ್ನ ವೈಯಕ್ತಿಕ ಸಾಧನೆಗಳನ್ನು ನಾನು ಹೇಳ್ಕೊಂಡು ಬಂದಿದ್ದೀನಿ, ನನ್ನ ಕೆಲಸಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಮುಂದೇನೂ ಹಾಗೆ ನಾನು ಯಾರಿಗೂ ಬೈಯುವುದಿಲ್ಲ, ಗೊತ್ತದೆ ಯಾರಿಗೂ ಅನ್ಯಾಯವನ್ನು ಮಾಡೋದಿಲ್ಲ. ಅವು ಯಾವ ಪಕ್ಷದವನಾದರೂ ಅವನಿಗೆ ಅನ್ಯಾಯ ಮಾಡೋದಿಲ್ಲ. ಮತ್ತು ಏನಾದರೂ ನನ್ನದು ಆಗೋ ಕೆಲಸ ಪಕ್ಷಾತೀತವಾಗಿ ಮಾಡ್ತೇನೆ, ಜಾತ್ಯತೀತವಾಗಿ ಮಾಡ್ತೇನೆ. ಅದರಿಂದ ಬಹುಶಃ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಸರ್, ನಿಮ್ಮ ಈ ಸ್ವಭಾವದಿಂದಾಗಿ ಬಹುಶಃ ನೀವು ಮುಂದಿನ ಅವಧಿಗೆ ಶಾಸಕರಾಗಿ ಆ ಒಂದು ಅಭ್ಯರ್ಥಿ ಆಗಿ ಆ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ನಲ್ಲಿಯೋ ಅಥವಾ ಇನ್ನೊಂದು ಪಕ್ಷದಲ್ಲೋ ಅಭ್ಯರ್ಥಿಯಾಗಿ ನಿಂತವಾಗಲೂ ಕೂಡ ಈ ಪುತ್ತೂರಿನ ಜನರು ತಮಗೆ ಆಶೀರ್ವಾದ ಮಾಡ್ತಾರೆ ಎನ್ನುವಂತಹ ಭರವಸೆ ಅಥವಾ ಆಶ್ವಾಸನೆ ಇದೆಯಾ? ನೋಡಿ, ನಾವು ಯಾರಿಗಾದರೂ ಒಂದು ಸಹಾಯ ಮಾಡುವಾಗ ನಾವೇನು ನಿರೀಕ್ಷೆ ಇಟ್ಕೊಂಡು ಮಾಡೋದಲ್ಲ. ನಾನು ಮಾಡುವಂಥ ಧರ್ಮವನ್ನು ನಾನು ಮಾಡೋದು, ಪ್ರಾಮಾಣಿಕತನದಲ್ಲಿ ಮಾಡೋದು. ಅವ್ರ ಹತ್ರ ನಾನು ಬೇಡೋದು, ನನಗೆ ಆಶೀರ್ವಾದ ಮಾಡಿ. ಅವ್ರ ಹತ್ರ ಕೇಳ್ಕೊಳ್ಳೋದು, ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಆಶೀರ್ವಾದ ಮಾಡಿ, ಕೆಟ್ಟ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಬೇಡಿ. ನನ್ನಿಂದ ಕೂಡುವಷ್ಟು ಅಭಿವೃದ್ಧಿಯನ್ನು ಮಾಡ್ತೇನೆ. ಅವ್ರ ಹತ್ರ ಬೇಡ್ಕೊಳ್ತೇನೆ, ಇನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿ ಅಂತ. ನನ್ನಿಂದ ಮಾಡುವಂಥ ಕೆಲಸವನ್ನು ಎಲ್ಲ ಮಾಡ್ತೀನಿ. ನೀನು ಈಗ ಹೇಳಿದ ಹಾಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಮನಸ್ಸು ಕೊಡುವಂತೂ ದೇವರಿಗೆ ಬಿಟ್ಟದ್ದು. ಅವರ ಮನಸ್ಥಿತಿ ಅವರಿಗೆ ಮನಸ್ಸು ಕೊಡುವಂತೂ ದೇವರು, ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅದನ್ನು ಮೆಚ್ಚಿಕೊಂಡ್ರೆ ಆಶೀರ್ವಾದ ಮಾಡಬೇಕು, ಇಲ್ಲದೆ ದೇವರು ಮೆಚ್ಚಿಕೊಂಡಿಲ್ಲ, ಜನ ನನ್ನನ್ನು ಮೆಚ್ಚಿಕೊಂಡಿಲ್ಲ ಅಂತ ಅರ್ಥ. ಅದಕ್ಕಾಗಿ ನಾನು ಬರೀ ಓಟಿಗಾಗಿ ಇದನ್ನು ಮಾಡುವಂಥದ್ದಲ್ಲ. ಓಟಿಗಾಗಿ ಮಾಡಿದರೆ ಒಂದೇ ವರ್ಷ ಮಾತ್ರ ಮಾಡ್ಬೋದು. ಇಷ್ಟು ಇವಾಗ ಮಾಡಬೇಕಂದ್ರೆ ಇನ್ನೂ 4 ವರ್ಷ 3.5 ವರ್ಷ ಇದೆ, ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಉದ್ದೇಶನೇ ಆ ಹಿಂದಿರುವಂಥ ಪ್ರೀತಿ ಅದು ಮುಂದುವರಿಬೇಕು. ಇಂಥ ಒಂದು ಅವಕಾಶ ನೀವು ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ನಿಮಗೂ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ವರ್ಷದ ಆ ನಡತೆಗಳು, ಅಷ್ಟು ವರ್ಷದ ವ್ಯವಸ್ಥೆಗಳು ಬೇಕಾಗ್ತದೆ. ಅದರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಚುನಾವಣೆ ಒಂದೇ ನನ್ನ ಉದ್ದೇಶ ಅಲ್ಲ. ಉದ್ದೇಶ ಅಭಿವೃದ್ಧಿ ಮುಖಾಂತರ ಚುನಾವಣೆಯನ್ನು ಎದುರಿಸುವಂಥದ್ದು, ಪ್ರೀತಿ ವಿಶ್ವಾಸದ ಮುಖಾಂತರ ಚುನಾವಣೆಯನ್ನು ಎದುರಿಸುವಂಥದ್ದಾಗಬೇಕು. ಜನ ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡ್ತಾರೆ. ಮತ್ತು ದೇವರು, ನಾನು ನಂಬಿರುವಂಥ ದೇವರಿಗೆ, ಎಲ್ಲ ದೇವರಿಗೆ ಅದನ್ನು ಬಿಟ್ಟಿರುವಂಥದ್ದು. ಓಕೆ ಸರ್, ಇಷ್ಟೊಂದು ಯಶಸ್ವಿಯಾಗಿ ಆಗಬೇಕಾದ್ರೆ ಇದರ ಹಿಂದೆ ತಮ್ಮ ನೇತೃತ್ವದ ತಂಡ ಇದರ ಕಾರ್ಯಾಚರಿಸಿದೆ. ಅವರಿಗೆ ಯಾವ ರೀತಿಯಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನೋಡಿ, ನಾನು ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ರಾತ್ರಿ ಹಗಲು ಕೆಲಸ ಮಾಡಿದವರಿದ್ದಾರೆ. ಊಟ ಮಾಡುವಂಥದ್ದು, ಬಡಿಸುವಂಥದ್ದು, ಅದನ್ನು ತಂದು ಕೊಡುವಂಥದ್ದು, ಕಾರ್ಯಕ್ರಮ ಮ್ಯಾನೇಜ್ ಮಾಡುವಂಥದ್ದು, ಕೈಯಿಂದ ಅವರೇ ದುಡ್ಡು ಹಾಕಿ ಕೆಲವೆಲ್ಲ ಇನ್ನೂ ನಾನು ನಾಳೆ ಕೊಡೋದು, ನಾಡಿದ್ದು ಕೊಡೋದು. ಆಗ ಅವರೇ ತಗೊಂಡು ಬಂದು ಮಾಡಿ ಅದನ್ನು ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಹಾರ ತಂದಿದ್ದಾರೆ, ನನ್ನ ದುಡ್ಡು ತಗೊಂಡಿಲ್ಲ, ನಾನು ನಾಳೆ ಅವರಿಗೆ ಪೇಮೆಂಟ್ ಮಾಡಬೇಕು. ಅವರು ಅದನ್ನು ಸೇರಿಸಿಕೊಂಡು ಮಾಡುವಂಥ ಕೆಲಸ ಇದು ಮೊದಲಿಂದ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಯಾವ ರೀತಿ ಧನ್ಯವಾದವನ್ನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ದೇವರು ಬೇರೆ ಅವರಿಗೆ ಹತ್ತಿರ ಹೋಗಿ ಸಹಾಯ ಮಾಡುವಂಥ ಪರಿಸ್ಥಿತಿ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ನನ್ನ ಹತ್ರ ಇಲ್ಲ. ಸಹಾಯ ಮಾಡುವಂಥ ಸಮಯ ಸಿಕ್ಕಿದರೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಈ ಎಲ್ಲ ಸೇವೆ ಏನು ಮಾಡಿದರೆ ಅತ್ಯಂತ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ವಸ್ತ್ರದಾನ ಮತ್ತು ಅನ್ನದಾನ ಅಂತಾರೆ. ಈ ದಾನಗಳ ಒಂದು ಫಲ ಆ ದೇವರು ಅವರಿಗೆ ಮತ್ತು ಅವರ ಕುಟುಂಬಗಳಿಗೆ ಕೊಡಲಿ ಅಂತ ನಾನು ಹೇಳ್ತೀನಿ. ಸರ್, ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಯುವಲ್ಲಿ ಮತ್ತು ಜನಸಾಗರವೇ ಬರ್ತಾ ಇದೆ, ನಿಮ್ಮ ಅಮ್ಮ ಹೇಗೆ ಸಂತೋಷ ಪಡ್ತಾ ಇದೆ? ಅಮ್ಮ ಒಂದು ತಾಯಿ ಒಂದು ಮಗನ ಏಳಿಗೆಯನ್ನು ನೋಡಿ ಅತ್ಯಂತ ಸಂತೋಷ ಪಡ್ತಾಳೆ ತಾಯಿ. ನನಗೂ ಹಾಗೆ ತಾಯಿ ತಂದೆ ಅಂತ ಹೇಳಿದ್ರೆ ದೇವ್ರ ಥರ, ಅದು ಎಲ್ರಿಗೂ ತಾಯಿ ತಂದೆ ಅಂತ ದೇವ್ರ ಥರ. ಸೊ ಅವರು ಕೂಡ ಅತ್ಯಂತ ಸಂತೋಷ ಪಡ್ತಾರೆ. ನನ್ನ ಮಗ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾನೆ, ಇಷ್ಟೊಂದು ಜನ ಬರ್ತಾರೆ, ಅವ್ರಿಗೆ ಅತ್ಯಂತ ಅವ್ರು ನನ್ನ ತಂದೆ, ನನ್ನ ತಾಯಿ, ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು ಎಲ್ಲರೂ ಇದರಿಂದ ಯಾವತ್ತೂ ಕೂಡ ಪಪ್ಪ ಇಷ್ಟು ಖರ್ಚಾಗ್ತದೆ ಯಾಕೆ ಮಾಡ್ತೀರಿ, ಮಗ ಇಷ್ಟು ಖರ್ಚಾಗ್ತದೆ ಯಾಕೆ ಮಾಡ್ತೀಯಾ, ಇಷ್ಟು ಟೆನ್ಷನ್ ಯಾಕೆ ತಗೊಳ್ತೀಯ, ಇವತ್ತಿನ ಕೂಡ ಯಾರು ಹೇಳಿಲ್ಲ. ನನ್ನ ಸಾರಿದ ಎಲ್ಲ ವ್ಯವಸ್ಥೆ, ಈ ಬಟ್ಟೆ ವಸ್ತ್ರದ ವ್ಯವಸ್ಥೆ ನನ್ನ ಪತ್ನಿಯೇ ಎಲ್ಲ ಮಾಡುವಂಥದ್ದು ಇಷ್ಟು ವರ್ಷದಿಂದ. ಅವಳು ಅಲ್ಲಿಂದ ಹೋಗಿ ಅದನ್ನು ತಗೊಂಡು ಬರುವಂಥ ಕೆಲಸ ಮಾಡ್ತಾಳೆ, ಜೋಡಣೆ ಮಾಡ್ತಾಳೆ, ಕೊಡುವಂಥ. ಈಗ 5,000 ಶಾರ್ಟ್ ಆಯ್ತು, ಇಮಿಡಿಯೇಟ್ ಅವಳೇ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು. ಇಲ್ಲಿ ಶಾರ್ಟ್ ಆಗಿದೆ ಅಲ್ಲೇ ಕೂತ್ಕೊಂಡು ಅದನ್ನು ನನ್ನ ಹತ್ರ ಬರುವುದೇ ಇಲ್ಲ, ಅವಳೇ ಅಲ್ಲಿ ಮ್ಯಾನೇಜ್ ಮಾಡ್ತಾರೆ. ಸೀರೆ ಆದರೆ ಸೀರೆ, ಈಗ 5,000 ಸೀರೆ ಮುಗೀತು, ಇಮಿಡಿಯೇಟ್ 5,000 ಬಂತು. ತರಿಸಿ ಬೇರೆ ಕಡೆ ಸ್ಟಾಕ್ ಮಾಡಿ ಇಟ್ಟಿದ್ದಾಳೆ. ಇನ್ನು 5,000 ಬೆಡ್ಶೀಟನ್ನು ಬೇರೆ ಕಡೆ ಸ್ಟಾಕ್ ಮಾಡಿ ಇಟ್ಟಿದ್ವಿ. ಅದು ಮುಗಿದ ಕೂಡಲೇ ಇಲ್ಲಿ ಬರುವಂಥ ಕೆಲಸ, ಇದನ್ನೆಲ್ಲ ಅವರೇ ಮ್ಯಾನೇಜ್ ಮಾಡಿ. ಇದಕ್ಕೊಂದು ಟೀಮು ಸೆಟ್ ಆಗಿದೆ, ಅದು ಪರ್ಮನೆಂಟ್. ಪಾಪ ಅವರು ಎಲ್ಲ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಕೂಡ ಹಾಗೆ ಅವರ ಜೊತೆ ಬೆರೀತೇನೆ, ಅವ್ರ ಜೊತೆ ರಾತ್ರಿ 8 ಅವರು ಹೋಗದೆ ನಾನು ಮನೆಗೆ ಹೋಗೋದಿಲ್ಲ.
ಅದರಿಂದ ಅವರಿಗೂ ಕೂಡ ಪ್ರೀತಿ ವಿಶ್ವಾಸದ ಬಗ್ಗೆ ಗೌರವ ಇದೆ. ತಾವು VIP ಊಟದ ವ್ಯವಸ್ಥೆ ಮಾಡಿದ್ರಿ, ಆದರೆ ತಾವು ಊಟ ಮಾಡಿರುವಂಥದ್ದು ಈ ಜನಸಾಗರದ ಮಧ್ಯೆ ಅವರು ಹೇಗೆ ಬಟ್ಟಲು ಹಿಡ್ಕೊಂಡು ಊಟ ಮಾಡಿದ್ರು ಅದೇ ರೀತಿ ಮಾಡಿದ್ದೀರಿ. ಅದೇ ಕೆಲಸ ಅಲ್ಲ, ಅವರೊಂದು ಅಷ್ಟೊಂದು ಜನ ಅಲ್ಲಿ ನಾನು VIP ಅಲ್ಲಿ ಕೂತು ಊಟ ಮಾಡಿದರೆ ಅದು ಧರ್ಮ ಪಾಲನೆ ಮಾಡಿದಾಗೆ ಆಗೋದಿಲ್ಲ. ಇವರ ಜೊತೆ ಊಟ VIP ಅಲ್ಲಿ ಕೂತು ನಾನು ಯಾವಾಗಲೂ ಬೇಕು ಎಲ್ಲಿ ಬೇಕಿದ್ರೂ ಊಟ ಮಾಡ್ಬೋದು. ಅದು ನಾನು ಶಾಸಕರಿಂದ ನಾನು ಉದ್ಯಮಿ ಆದ್ದರಿಂದ ಶಾಸಕನಾದ್ರಿಂದ ನನಗೆ ವ್ಯವಸ್ಥೆಗಳು ಸಿಗ್ತದೆ, ಯಾವ ಲೆವೆಲಲ್ಲೂ ಊಟ ಮಾಡ್ಬೋದು. ಇಂಥ ಬಡವರ ಜೊತೆ, ಇಂಥ ಬಂಧುಗಳ ಮೇಲೆ, ಇಂಥ ಪ್ರೀತಿ ವಿಶ್ವಾಸದಿಂದ ಇರುವಂಥ ಬಂಧುಗಳ ಜೊತೆ ಇವತ್ತು ನಾನು ಶಾಸಕನಾಗಲಿಕ್ಕೆ ಕಾರಣೀಭೂತರವರ ಜೊತೆ ಊಟ ಮಾಡೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅದರಿಂದ ಅತ್ಯಂತ ತುಂಬ ಜನ ಅಲ್ಲಿ ಕರೆದ್ರು, ನಾನು ಬರೋದಿಲ್ಲ, ನಾನು ಇವರ ಜೊತೆ ಊಟ ಮಾಡೋದಂತ ಮಾಡಿದೆ. ಬ್ರಹ್ಮಕಲಶದಲ್ಲಾಗಿ ನಾನು ಈಗೇನೆ ಹೋಗಿ ಊಟ ಮಾಡೋದು, ಇದು ನನ್ನ ಪ್ರವೃತ್ತಿ. ಅದರಿಂದ ಸಂತೋಷ ಪಡ್ತೇನೆ. ಥ್ಯಾಂಕ್ ಯು ಸರ್. ಇದು ಅಶೋಕ ಜನಮನ 2024 ಈ ಒಂದು ಕಾರ್ಯಕ್ರಮ ಅದ್ಭುತಪರವಾಗಿ ಯಶಸ್ಸು ಕಂಡಿರುವ ಹಿನ್ನೆಲೆಯಲ್ಲಿ ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ಅವರೇ ನಾವು ಮಾತನಾಡಿಸಿದಂಥ ವೇಳೆ ಅವರು ತಮ್ಮ ಮಾನದ ಮಾತುಗಳನ್ನು ಹೇಳಿರುವಂಥದ್ದು. ಕಾರ್ತಿಕ್ ಕರ್ಕೆರೆ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ CCTV ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, APMC ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.